ಇವತ್ತೊಂದು ಏನೇನು ಪರಿಸ್ಥಿತಿಗಳಿದೆ ರೈತರದಾಗ್ಬೋದು, ಬಂಕ್ಗಳದಾಗ್ಬೋದು, ಈ ಥರದ್ದೆಲ್ಲ ಎಲಿಮೆಂಟ್ಸ್ ಇದೆ. ಆಮೇಲೆ ಎಲ್ಲರಿಗೂ ಆ್ಯಕ್ಚುಲಿ ನಾವು ತಪ್ಪು ಹೇಳಕ್ಕೆ ಹೊರಟಿಲ್ಲ, ಎಲ್ಲ ಹೇಳಕ್ಕೆ ಹೋಗಿ ಎಲ್ಲ ಸ್ವಲ್ಪ ಹೇಳಿದ್ದೆ. 2015ರಲ್ಲಿ ತೆರೆಕಂಡ ಐರಾವತ ಚಿತ್ರವನ್ನು ನೀವು ನೋಡಿ ಇರ್ತೀರ. ಎ.ಪಿ. ಅರ್ಜುನ್ ನಿರ್ದೇಶನದ ಈ ಚಿತ್ರದಲ್ಲಿ ಡಿ ಬಾಸ್ ಆಗಿ ಊರ್ವಶಿ ರೌಟೇಲ್ ಅವರು ಬಣ್ಣ ಹಚ್ಚಿದ್ರು. ಅದೆಷ್ಟೋ ಚಿತ್ರಗಳ ಬಳಿಕ ಪೊಲೀಸ್ ಆಫೀಸರ್ ಆಗಿ ಕಾಣಿಸಿಕೊಂಡ ಡಿ ಬಾಸ್ ಎಲ್ಲರಿಗೂ ಇಷ್ಟು ಮಿಶ್ರ ಪ್ರತಿಕ್ರಿಯೆ ಕೂಡ ಬಂದಿತ್ತು. 50 ದಿನವನ್ನು ಕೂಡ ಈ ಸಿನಿಮಾ ಪೂರೈಸಿತ್ತು. ಆದರೆ ವಿಚಾರ ಇದಲ್ಲ. ಈ ಚಿತ್ರಕ್ಕೆ ಊರ್ವಶಿ ರೌಟೇಲ ನಾಯಕಿ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಈ ಚಿತ್ರಕ್ಕೆ ಮೊದಲು ಆಯ್ಕೆಯಾಗಿದ್ದು ಎರಿಕಾ ಫೆರ್ನಾಂಡಿಸ್ ಯಾರಂತ ನಿಮಗೆ ಈಗಾಗಲೇ ಗೊತ್ತಿರಬಹುದು. ಪುನೀತ್ ರಾಜ್ಕುಮಾರ್ ಅಭಿನಯದ ನಿನ್ನಿಂದಲೇ ಚಿತ್ರದ ಮೂಲಕ ಚಂದನ ವನವನ್ನು ಪ್ರವೇಶಿಸಿದ ನಟಿ. ಹಾಗೆ ಈ ಚಿತ್ರದ ಮುಹೂರ್ತ ಕೂಡ ನಡೆದಿತ್ತು. ಈ ಮುಹೂರ್ತ ಕಾರ್ಯಕ್ರಮದಲ್ಲಿ ಎರಿಕಾ ಅವರು ಕೂಡ ಭಾಗವಹಿಸಿದ್ರು. ಹಾಗೆ ಪ್ರೆಸ್ ಮೀಟ್ನಲ್ಲೂ ಕೂಡ ಮಾತನಾಡಿದ್ರು. ಚಿತ್ರದ ಬಗ್ಗೆ ಒಂದಿಷ್ಟು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಆದರೆ ಚಿತ್ರತಂಡ ಇದ್ದಕ್ಕಿದ್ದಾಗೆ ಈ ಸಿನಿಮಾದಿಂದ ಎರಿಕಾ ಅವರನ್ನು ಕೈಬಿಟ್ರು. ಇದಕ್ಕೆ ಕಾರಣ ಏನು ಅಂತ ಅರ್ಜುನ್ ಅವರಲ್ಲಿ ಕೇಳಿದರೆ ಅವರು ಹೇಳುವ ಕಾರಣ ಎರಿಕಾ ಈ ಚಿತ್ರದಿಂದ ಹೊರಬೀಳೋದಕ್ಕೆ ಕಾರಣ ಆಕೆಯ ಪರ್ಸನಾಲಿಟಿ ಎಂದು. Very excited and looking forward to doing this movie as A.P. Arjun is directing it. Another point why I am looking forward to doing this movie and my first movie with Sandesh Bhagwan. So thank you and I hope you all support me. ಇನ್ನು ಐರಾವತ ಚಿತ್ರದಿಂದ ಎರಿಕಾ ಅವರನ್ನು ಕಿಕ್ಔಟ್ ಮಾಡೋದಕ್ಕೆ ಕಾರಣ ಅವರ ಪರ್ಸನಾಲಿಟಿ ಅಂತೆ. ಹೀಗಂತ ಹೇಳಿದ್ದು ನಿರ್ದೇಶಕ ಎ.ಪಿ. ಅರ್ಜುನ್. ಆ ಸಂದರ್ಭದಲ್ಲಿ ಎರಿಕಾ ಅವರಿಗೆ ಚಿಕನ್ ಫಾಕ್ಸ್ ಉಂಟಾಗಿತ್ತು. ಹೀಗಾಗಿ ಅವರು ತುಂಬಾ ತೆಳ್ಳಗಾಗಿದ್ರು. ಇನ್ನು ದರ್ಶನ್ ಅವರ ಪರ್ಸನಾಲಿಟಿ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರ್ಬೋದು. ಫಿಟ್ ಆ್ಯಂಡ್ ಫೈನ್ ಆಗಿರ್ತಾರೆ. ಇದು ಎರಿಕಾ ಮತ್ತು ದರ್ಶನ್ ಅವರಿಗೆ ತಾಳೆ ಹಾಕ್ತಾ ಇರಲಿಲ್ಲ. ಹೀಗಾಗಿ ಚಿತ್ರತಂಡ ಎರಿಕಾ ಅವರಿಗೆ ಒಂದಿಷ್ಟು ಸಮಯಾವಕಾಶವನ್ನು ಕೂಡ ನೀಡಿದ್ರು, ನೀವು ಸ್ವಲ್ಪ ದಪ್ಪ ಆಗಿ ಎಂದು. ಆದರೆ ಅವರು ಆ ಕಾಲಾವಕಾಶದಲ್ಲಿ ದಪ್ಪ ಆಗಲೇ ಇಲ್ಲ. ಮೊದಲು ಹೇಗಿದ್ರು ಅದೇ ರೀತಿ ಇದ್ದರು. ಇದರಿಂದ ಚಿತ್ರತಂಡ ಅನಿವಾರ್ಯವಾಗಿ ಎರಿಕಾ ಅವರನ್ನು ಚಿತ್ರದಿಂದ ಕೈ ಬಿಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು. ಹೀಗಾಗಿ ಎ.ಪಿ. ಅರ್ಜುನ್ ಅವರು ನಿರ್ಮಾಪಕರು ಹಾಗೆ ನಟ ದರ್ಶನ್ ಅವರಲ್ಲಿ ಈ ಬಗ್ಗೆ ಮಾತುಕತೆಯನ್ನು ನಡೆಸಿದರು. ನಿರ್ಮಾಪಕರು ಹಾಗೆ ದರ್ಶನ್ ಅವರ ಪರ್ಮಿಷನ್ ಅನ್ನು ಪಡೆದ ಬಳಿಕವೇ ನಾಯಕಿಯನ್ನು ಬದಲಾಯಿಸುವಂಥ ತೀರ್ಮಾನಕ್ಕೆ ಬಂದರು. ಆ ಬಳಿಕ ಎರಿಕಾ ಅವರ ಜಾಗಕ್ಕೆ ಊರ್ವಶಿ ರೌಟೇಲ ಅವರು ಬಂದರು. ಚಿತ್ರೀಕರಣ ನಡೆಯಿತು, ಸಿನಿಮಾನು ಬಿಡುಗಡೆಯಾಯಿತು. ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಒಂದಿಷ್ಟು ಮಂದಿಗೆ ಚಿತ್ರ ತುಂಬಾ ಇಷ್ಟವಾಯಿತು. ಈ ಮಧ್ಯೆ 50 ದಿನವನ್ನು ಪೂರೈಸಿತು. ಒಂದಿಷ್ಟು ಕಡೆಗಳಲ್ಲಿ ಶತದಿನೋತ್ಸವವನ್ನು ಕಂಡಿತು. ಈ ಮಧ್ಯೆ ದರ್ಶನ್ ಹಾಗೆ ಎ.ಪಿ. ಅರ್ಜುನ್ ಅವರ ಮಧ್ಯೆ ಮನಸ್ತಾಪ ಉಂಟಾಯಿತು. ಹೀಗೆ ಪ್ರತಿಯೊಂದು ಕೂಡ ಇದೀಗ ಇತಿಹಾಸ. ನಮಸ್ಕಾರ. ಬಟ್ ತುಂಬಾ ಒಳ್ಳೆ ಡೈಲಾಗ್ಗಳು ಬರ್ತಾರೆ. ಇವತ್ತಿನ ಜನಗಳಿಗೆ ಏನು ಬೇಕು, ದರ್ಶನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದಕ್ಕಿಂತ ಜಾಸ್ತಿನೇ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.